ಬಂದಿಗಳಾಗಿ ಮನೆಗಳ ಒಳಗೆ ಬಂದಿಗಳಾಗಿ ಲಾಕ್ಡೌನ್ ನಿಂದ ವ್ಯಾಪಾರವಿಲ್ಲದೆ ಮನೆಗಳ ಒಳಗೆ ಬಂದಿಗಳಾಗಿ ಮನೆಗಳ ಒಳಗೆ ಬಂದಿಗಳಾಗಿ ಬದುಕು ನಡೆಸಲು ಅಸಾಧ್ಯವಾಗಿ ಬದುಕು ನಡೆಸಲು ಅಸಾಧ್ಯವಾಗಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಯಡಿಯೂರಪ್ಪಗೆ ಧಿಕ್ಕಾರ ಇನ್ಕ್ವಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಯುವಜನ ಐಕ್ಯತೆ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಕೊರೋನಾ ಎಂಬ ವೈರಸ್ ಅನ್ನು ನಿಯಂತ್ರಿಸುವ ಹೆಸರಿನಲ್ಲಿ ಲಾಕ್ಡೌನ್ ಎಂಬ ಆಯುಧ ಬಳಸಿ ದುಡಿಮೆ ಮಾಡಲು ನಿಷೇಧ ಏರಿದ ಸರ್ಕಾರಗಳೇ ಇತ್ತ ಕೇಳಿ ಇನ್ಕ್ವಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಯುವಜನ ಐಕ್ಯತೆ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ನೆನಪಿಸಲಿಕ್ಕಾಗಿ ಬಂದಿದ್ದೇವೆ ಮಾಡಿ ಬಡ ಜನತೆಗೆ ನೀಡುತ್ತಿದೆ ನೋಡಿ ಮೂರು ತಿಂಗಳ ಬಿಲ್ ಅನ್ನು ಕಟ್ಟಲು ನಮಗೆ ಅಸಾಧ್ಯ ಸ್ವಾಮಿ ಲಾಕ್ಡೌನ್ ಅವಧಿಯ ವಿದ್ಯುತ್ ಬಿಲ್ ಸರ್ಕಾರ ಮನ್ನಾ ಮಾಡಲೇಬೇಕು ಲಾಕ್ಡೌನ್ ಅವಧಿಯ ವಿದ್ಯುತ್ ಬಿಲ್ ರದ್ದಾಗಬೇಕು ಕತ್ತಲ ಬದುಕು ಕೊನೆಯಾಗಬೇಕು ಇಲ್ಲದಿದ್ದಲ್ಲಿ ಸಂತ್ರಸ್ತ ಜನತೆಯ ಹೊಟ್ಟೆಯ ಸಿಟ್ಟು ರಟ್ಟೆಗೆ ಬರಲಿದೆ ಎಚ್ಚರವಿರಲಿ ಸರ್ಕಾರಗಳೇ ಎಚ್ಚರವಿರಲಿ ಯಡಿಯೂರಪ್ಪ ಇನ್ಕ್ವಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಯುವಜನ ಐಕ್ಯತೆ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಟ್ಟಿಗೆ ಇನಿ ವಿದ್ಯುತ್ ಬಿಲ್ಲನ್ನು ಹೆಚ್ಚ ಮಲ್ಪನ ಮುಖಾಂತರ ಇನಿ ಜನಕ್ಲೇನು ಸಂಕಷ್ಟದ ಸ್ಥಿತಿಗೆ ಕೊನೆಂಚಿನ ಈ ಸರ್ಕಾರದ ವಿರುದ್ಧ ಇನಿ ಡಿವೈಎಫ್ಐ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿತು. ಆ ಹಿನ್ನೆಲೆ ಇನಿ ತಮ್ಮ ತೊಕ್ಕೋಟು ಮೆಸ್ಕಾಂ ಎದುರು ಇನಿ ಡಿವೈಎಫ್ಐ ವಲಯ ಸಮಿತಿಲ ಈ ಒಂದು ಪ್ರತಿಭಟನೆ ಆಯೋಜಿಸಿದ್ದೇನೆ. ಈ ಪ್ರತಿಭಟನೆಯಲ್ಲಿ ಸಿಪಿಎಂ ಪಕ್ಷದ ಮುಖಂಡರಾಯ್ತಿನ ಕೃಷ್ಣಂ ಸರ್ ಎಲ್ಲರೂ ಅವರ ಮಾತೇರನ ಪರವಾದ ಸ್ವಾಗತ ಮಾಡ್ತಾರೆ. ಅವೇ ರೀತಿ ಡಿವೈಎಫ್ಐದ ಅಧ್ಯಕ್ಷರಾಗಿನ ಅಶ್ರಫ್ ಕೇಸರಿಯಲ್ಲರು ಅವರೆಲ್ಲ ಸ್ವಾಗತ ಮಾಡ್ತಾರೆ. ಅವೇ ಕಟ್ಟಡ ಕಾರ್ಮಿಕರನ್ನ ಮುಖಂಡರಾಯ್ತಿನ ಜನಾರ್ದನ್ ಕುತ್ತಾರಲ್ಲೇರು ಜನಾರ್ದನ್ ಕುತ್ತಾರ್ ಅಂಚನೆ ಅಶ್ರಫ್ ಅರೆಕಲ್ ಒಳ್ಳೇರು ಡಿವೈಎಫ್ಐ ಮುಖಂಡರಾಯ್ತಿನ ನಿತಿನ್ ಕುತ್ತಾರಲ್ಲೇರು ಜೀವನ್ ರಾಜ್ ಇಲ್ಲೇರು ಮಕ್ಕಳ ಮಾತೇರನ್ನ ಸ್ವಾಗತ ಮಾಡುವ ಒಟ್ಟಿಗೆ ಇತ್ತೆ ಈ ಪ್ರತಿಭಟನೆ ಉದ್ದೇಶಿಸಿದ್ದು ಕೃಷ್ಣಂ ಸಾಲಿಯನ್ ಪಾತೋಡು ಬಂದಿದೆ. ಮಹಾಜನ ಬಂದಿದೆ ನಮ್ಮ ದೇಶಗೂ ಈ ಒಂಜಿ ಕೊರೋನಾ ರೋಗ ಬರ್ತದೆ ಒಂಜಿ ವರ್ಷಲ ಒಂಜೇ ಕಾಲು ವರ್ಷ ಆಂಡ್ 15 ತಿಂಗಳು ಆ ಒಂದು ಬರ್ತದೆ. ಈ ಅವಧಿಯಲ್ಲಿ ತುರುತ ಕೊರೋನಾ ರೋಗದ ಪೊರ್ತುಡು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲಾಕ್ಡೌನ್ ಮಲ್ಪನಾಗ ಪೊರ್ತುಡು ಒವ್ವೇ ಮುಂದಾಲೋಚನೆ ಇದ್ದಂದೆ ಒವ್ವೇ ಇದಕ್ಕೆ ಸಂಬಂಧಪಟ್ಟಂಚಿನ ತಜ್ಞರಿಡ ಒವ್ವೇ ವಿಚಾರನು
ವಿಮರ್ಶೆ ಮಲ್ಪಂದೆ ದಿಢೀರನೆ ಲಾಕ್ಡೌನು ಮಲ್ತದು ಇಡೀ ನಮ್ಮ ದೇಶದ ಮಾತಾ ಕಾರ್ಮಿಕರು ರೈತರು ಅಂಚನೆ ಬೇತೆ ಬೇತೆ ರೀತಿಯ ಉದ್ಯಮ ಮಲ್ತೊಂದು ವ್ಯಾಪಾರ ಮಲ್ತೊಂದು ಕಂಗಾಲ್ ಆಯ್ನಂಚಿನ ಒಂದು ವಿಷಯ ನಂಗೆ ಗೊತ್ತುಂಟು. ಅವೇ ಮದ್ದುಡಿತ್ತೆ ಪಿರ 2021 ಪಿರ ರಡ್ಡನೇ ಹಳೆ ಬತ್ತಿರದವರ ಮುರಾಣಿ ಏಪ್ರಿಲ್ದ ಬಕ್ಕ ಪಿರ ಲಾಕ್ಡೌನ್ ಮಲ್ತೇನೆ. ಈ ಲಾಕ್ಡೌನ್ ಮಲ್ತಿರದವರ ಐಕ್ ಸರಿಯಾದ ರೀತಿದ ಐಕ್ ಸಂಬಂಧಪಟ್ಟಂಚಿನ ಕಾರ್ಮಿಕರಾದಪ್ಪು ರೈತರಾದಪ್ಪು ಅಥವಾ ಬೇತೆ ಬೇತೆ ರೀತಿಯ ವ್ಯಾಪಾರ ಮಲ್ಪಡಕ್ಲಾದಪ್ಪು ಹತ್ರ ಕೆಲವು ಹೋಟೆಲ್ಡ್ ಹತ್ರ ಬೇತೆ ಬೇತೆ ಅವು ಸಾಮಿನದಕ್ಲಾದಪ್ಪು ಟೈಲರ್ನಕ್ಲಾದಪ್ಪು ಹತ್ತಿರ ಬೇತೆ ಬೇತೆ ರೀತಿಯ ಇಲೆಕ್ಟ್ರಿಷನ್ನಕ್ಲಾದು ಪಿಟ್ಟರ್ನಕ್ಲಾದಪ್ಪು ಬೇತೆ ಬೇತೆ ಹೋಟೆಲ್ ಕೆಲವು ಅಂಗಡಿ ಬೇಲೆ ಮಲ್ಪಡಂಚಿನ ಕಾರ್ಮಿಕರಾದಪ್ಪು ಮುಕ್ಲೆಗೆ ಸರಿಯಾದ ರೀತಿಯ ಹೂವೇ ಒಂದು ಪರಿಹಾರನು ಐಕ್ ಘೋಷಣೆ ಮಲ್ಪಂದೆ ಪಿರ ಲಾಕ್ಡೌನ್ ಮಲ್ತದು. ಇನಿ ನಮ್ಮ ದೇಶದ ಅಂಚಿನ ನಮ್ಮ ರಾಜ್ಯದ ಜನಕ್ಕೂ ಬದುಕೆರೆಗಾದ ವಿಲವಿಲರೆ ಒದ್ದಾಡುಂಚಿನ ಸ್ಥಿತಿ ಆದುಂಡು. ಬೊಕ್ಕೊಂದು ಮೇಟ್ ನಮ್ಮ ಪೆಟ್ರೋಲ್ ಇನ್ನು ಪೆಟ್ರೋಲ್ ಡೀಸೆಲ್ಗೆ 100 ರೂಪಾಯಿದ ಹೆಚ್ಚ ರೇಟ್ ಆದ ಚರಿತ್ರೆ ನಮ್ಮ ದೇಶಡು ಈತ ಹೊರಾಣೆ ರೇಟ್ ಆತರಿಸಿ ತಿಂಗಳು ದಿನ ದಿನ ರೇಟ್ ಹೆಚ್ಚ ಮಾಡ್ತದೆ. ಇನ್ನು ಜನಕ್ಕಳಿಗೆ ಸಂಬಂಧಪಟ್ಟಿದಂಚಿನ ಒವ್ವೇ ಅವಶ್ಯಕ ವಸ್ತಾವಡು ಹತ್ರ ಬೇತೆ ಬೇತೆ ರೀತಿದ ಅಗತ್ಯವಾದ ಹೂವೇನೇನು ಖರೀದಿಸಿದರೆ ಬೆಲೆ ಏರಿಕೆ ಇರ್ತದ್ದು ಸಾಧ್ಯ ನಂಚಿನ ಬರ್ತಡು. ಬೊಕ್ಕೊಂದು ಮೇಟ್ ಗ್ಯಾಸ್ಗೆ ಇನಿ ರೇಟ್ ದಿನ ದಿನ ಹೆಚ್ಚಾದ ಇನ್ನು ಗ್ಯಾಸ್ ಉಪಯೋಗ ಮಲ್ಪಂದ್ರೆ ಬೊಕ್ಕೊಂದು ಮೇಟ ಗ್ಯಾಸ್ ಉಪಯೋಗ ಮಲ್ಪಡ ಹೆಚ್ಚಿನ ವ್ಯಾಪಾರ ಮಲ್ಪಡ ಹಕ್ಕಲು ಪಿರ ಆ ಬಾರಡು ಜನಸಾಮಾನ್ಯರ ಮಿತ್ತು ಪಾಡು ವ್ಯವಸ್ಥೆ ಅದು ಒಟ್ಟಾರೆ ಅದು ಇನಿ ನಮ್ಮ ದೇಶದ ಜನಸಾಮಾನ್ಯರು ಬದುಕೆರೆ ಕಷ್ಟ ಆದ ಪುರಂಚಿನ ಪಡ್ತಡು. ಬೊಕ್ಕೊಂದು ಮೇಟ್ ರೈತರಿಗೆ ಸಂಬಂಧಪಟ್ಟಂಚಿನ ಭೂ ಸುಧಾರಣೆ ಆದಪ್ಪು ಹತ್ರ APMC ಆದಪ್ಪು ಹತ್ರ ಕಾರ್ಮಿಕರಿಗೆ ಸಂಬಂಧಪಟ್ಟಂಚಿನ ಕಾನೂನು ಆದಪ್ಪು ನೇನು ಮಾತಾ ತಿದ್ದುಪಡಿ ಮಲ್ತದೆ. ಇನ್ನು ಇಡೀ ದೇಶದ ರೈತರೇ ಕಾರ್ಮಿಕರೇ ಯುವಜನ ಬದುಕಂದ ಸ್ಥಿತಿಗೆ ಕೊಂಡ್ಬೋದು ಪ್ರಜರ ಪಡ್ತಡು. ಇತ್ತೆ ಪಿರ ಕರೆಂಟಿಗೆ ವಿದ್ಯುತ್ ಶಕ್ತಿಗೆ ದಿಢೀರಡೆ ರೇಟ್ ಹೆಚ್ಚ ಮಲ್ತದೆ. ಅವರ ಈ ತಿಂಗಳದು ಬಕ್ಕತ್ತು ಸುರ್ತ ತಿಂಗಳದು ಬಕ್ಕಡೆ ರೇಟ್ ಜಾಸ್ತಿ ಕಟ್ಟೋಡು ಪಡ್ಪರೈತಿದೆ. ಇನ್ನು ಐಕ್ಲ ರೇಟ್ ಮಲ್ತದೆ. ಇನ್ನು ಒವೇ ರೀತಿಯ ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜನಕುಲನ ಹಿತ ರಕ್ಷಣೆ ಮಲ್ಪುವ ನಿಖಲ್ನ ಸಂಪೂರ್ಣ ಅಭಿವೃದ್ಧಿ ಮಲ್ಪುವ ದೇಶ ಅಭಿವೃದ್ಧಿ ಮಲ್ಪುವ ನಿಖಲ್ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಪಾಡುವ ನಿಖಲ್ನ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಲ್ಪುವ ವರ್ಷಗೂ 2 ಕೋಟಿ ಕಡೆ 10 ಕೋಟಿ ಉದ್ಯೋಗ ಸೃಷ್ಟಿ ಮಲ್ಪುವ ಪಂಪುರ ರೀತಿಯ ಭರವಸೆಯನ್ನು ಕೊಡ್ದು ಓಟು ತೆತ್ತದು ಅಧಿಕಾರ ಮಲ್ತೀನಿ ಏಳರ ವರ್ಷದಿಂಚಿಲ್ಲ ನಿರಂತರವಾದ ಈ ದೇಶದ ಯುವಜನಕುಲೆಗೆ ಜನಸಾಮಾನ್ಯರಿಗೆ ಕಾರ್ಮಿಕರಿಗೆ ರೈತರಿಗೆ ದಲಿತರಿಗೆ ಮಹಿಳೆಯರಿಗೆ ಮಾತೆರೆಗಳ ಒಂಜಿ ವಿರೋಧವಾಯಿನ ಒಂಜಿ ಆಡಳಿತನ ಈ ಸರ್ಕಾರ ಮಲ್ತೊಂದು ಬಂದುಲೆ. ಈ ಪರ್ತುಡು ಸರ್ಕಾರಗೂ ನಮ್ಮ ಈ ಯುವಜನ ಸಂಘಟನೆ DYFI ಆರಂಭದಿಂಚಿಲ ಬಂಡೊಂದುಂಡು ಭರವಸೆ ಕೊರ್ರ ರೀತಿ ನಡಪಲೆ ಜನಸಾಮಾನ್ಯರ ಕೈದು ಓಟದ ತಂದು ಪೋದು ಜನಸಾಮಾನ್ಯನ ಬಗ್ಗೆ ಚಿಂತನೆ ಮಲ್ಪಲೆ. ಇನಿ ನಮ್ಮ ದೇಶದ ಏರು ಶ್ರೀಮಂತರುಳ್ಳರ ಏರು ಬಂಡವಾಳ ಸೈಡಕ್ಕುಳ್ಳೇರ ಏರು ಭೂಮಾಲಕ್ಕೆರುಳ್ಳೇರ ಏರು ಕಾರ್ಪೊರೇಟ್ ಕಂಪನಿದಕ್ಕುಳ್ಳೇರ ಮುಕ್ಕಲ ಪರವಾದ ನಿಕ್ಕಲು ಕೆಲಸ ಮಲ್ಪರೆ ನಿಕ್ಕಲಿಗೆ ಓಟು ಕೊಟ್ಟು ಕಡಪಡ್ತೀನಿ ಅತ್ತೆ ನಿಕ್ಕಲು ಜನಸಾಮಾನ್ಯನ ಪರವಾದ ಕೆಲಸ ಮಲ್ಪರೆ ಕಡಪಡ್ತೀನಿ ಪಡ್ಪರೈತಿರಿ ಜನ ಪಣ್ಣಗ ಇನಿ ಓವು ಜನಸಾಮಾನ್ಯನ ಕೆಲಸ ಮಲ್ಪಡ ಐನು ಬುರ್ದು ಈ ದೇಶದ ಅಂಚಿನ ವಿದೇಶದ ಕಾರ್ಪೊರೇಟ್ ಕಂಪನಿದಕ್ಕಲ್ಲ ಶ್ರೀಮಂತರನ್ನ ಕೆಲಸ ಮಲ್ಪಡ್ತೀನಿ ಸರ್ಕಾರದ ವಿರುದ್ಧ ನಮ್ಮ ಇನಿ ಪಿರಾಕ್ಲೆಗೆ ತಿಳುವಳಿಕೆ ಕೊರಡು ಈ ಕರೆಂಟ್ ಹೆಚ್ಚ ಮಲ್ತಿನಂಚಿನ ರೇಟ್ನ ಕಡಿಮೆ ಮಲ್ಪಡು ಅವೇ ರೀತಿ ಕನಿಷ್ಠ 3 ತಿಂಗಳದ ಬಿಲ್ಲಿನ ಸಂಪೂರ್ಣ ಮಣ್ಣ ಮಲ್ಪಡು ಅಂಚಿನ ಹೆಚ್ಚಾತ್ರ ರೇಟ್ ಕಡಿಮೆ ಮಲ್ಪಡು ಅವೇ ರೀತಿ ಮಾತಾ ರೀತಿಯ ಪೆಟ್ರೋಲ್ ಡೀಸೆಲ್ ರೇಟ್ಲ ಕಮ್ಮಿ ಆವಡು ಪಣಪ ರೀತಿ ಒತ್ತಡ ಮಲ್ಪರ ಅದು DYFI ಇನ್ನು ಜಿಲ್ಲಾ ಸಮಿತಿ ಕರೆ ಕೊಟ್ಟ ಪ್ರಕಾರ ಉಳ್ಳಾಲ ವಲಯದ DYFI ಕಾರ್ಯಕ್ರಮ ಮಲ್ತೇನೆ ನೆಟ್ ಒತ್ತಡ ಪಾಡು ಪಡ್ಪರಿತ ಪಂಡಿದ ಈ ಒಂಜಿ DYFI ಕಾರ್ಯಕ್ರಮ ಭಾಗವಹಿಸಿದ ಪಾತ್ರ ಅವಕಾಶ ಬಂತು ಕೊರ್ನ DYFI ಮಾತಾ ಆ ಉಳ್ಳಾಲ ವಲಯದ ಸದಸ್ಯರಿಗೆ ಅಂಚಿನ ಮುಲ್ಪದ ಮಹತ್ವ ನಾಗರಿಕರಿಗೆ ವಂದನೆ ಸಲ್ಲಿಸದು ಎನ್ನ ಪಾತ್ರ ಈ ಪ್ರತಿಭಟನೆ ಉದ್ದೇಶಿಸಿದೆ ಅಶ್ರಫ್ ಕೇಶ್ರೋಡ್ ಪಾತ್ರೆ ಮಾಡಲು ವಿನಂತಿ ಬಂದಿದೆ. ಯುವಜನ ಫೆಡರೇಷನ್ ಏನು ರಾಜ್ಯ ಸರ್ಕಾರ ವಿದ್ಯುತ್ ದರವನ್ನು ಏರಿಕೆ ಮಾಡುವ ಒಂದು ಪ್ರಸ್ತಾಪವನ್ನು ವಿದ್ಯುತ್ ನಿಗಮಗಳು ಮುಂದಿಟ್ಟಿದೆ. ಇದನ್ನು ರದ್ದು ಮಾಡಬೇಕು.
ಜೊತೆಗೆ ಲಾಕ್ಡೌನ್ ಅವಧಿಯ 3 ತಿಂಗಳ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಬೇಕು ಅಂತ ಹೇಳ್ಕೊಂಡು ನಾವಿವತ್ತು ಇಲ್ಲಿ ಮೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನಾ ಒಂದು ಪ್ರದರ್ಶನವನ್ನು ನಡೆಸ್ತಾ ಇದ್ದೇವೆ. ನಿಜವಾಗ್ಲೂ ಜನಪರ ಹೋರಾಟದಲ್ಲಿ DYFI ಯಾವತ್ತೂ ಮುಂದೆ ನಿಲ್ತದೆ. ಜನಗಳು ಸಹ ಇದನ್ನು ಅರ್ಥ ಮಾಡಿಕೊಂಡು ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಾಗಿದೆ. ಈಗಲೇ ನಾವು ನೋಡ್ತಾ ಇದ್ದೇವೆ, ನಾವು ಇಲ್ಲಿ 3 ತಿಂಗಳ ಲಾಕ್ಡೌನ್ ಅವಧಿಯ ವಿದ್ಯುತ್ ಬಿಲ್ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಿದರೆ ಕೆಲ ಜನಗಳು ಸೈಡ್ನಿಂದ ಹೋಗಿ ಬಿಲ್ ಕಟ್ಟುವಂತಹ ಒಂದು ಸರ್ಕಾರಕ್ಕೆ ಶರಣಾಗಿ ನಮ್ಮ ಹೋರಾಟಗಳಿಗೆ ಈ ಸರ್ಕಾರ ಬಗ್ಗೋದಿಲ್ಲ, ಈ ನರಸತ್ತ ಸರ್ಕಾರಗಳ ಮುಂದೆ ನಮ್ಮ ಹೋರಾಟ ನಡೆಯೋದಿಲ್ಲ ಅನ್ನೋ ರೀತಿಯ ಒಂದು ಮನಸ್ಥಿತಿ ಜನಗಳಲ್ಲಿ ಏನಿದೆ ಅದನ್ನು ಮೊದಲು ತೊಡೆದಾಕಬೇಕು ಜನಗಳು. ನೀವು ಈ ರೀತಿ ಸರ್ಕಾರದ ಗುಲಾಮರಾಗಿ ನೀವು ಬದುಕುವಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ಖಂಡಿತ ಇಂತಹ ಹೋರಾಟಗಳಿಗೆ ಸರ್ಕಾರ ಮನ್ನಣೆ ಕೊಡೋದಿಲ್ಲ. ಯಾವತ್ತು ಜನ ಚಳವಳಿ ಯಶಸ್ವಿ ಆಗೋದಂದರೆ ಜನಗಳ ಪಾಲುದಾರಿಕೆಯ ಮೂಲಕ. ಜನ ಸರ್ಕಾರಗಳ ವಿರುದ್ಧವಾಗಿ ಹೋರಾಟಗಳಲ್ಲಿ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿದರೆ, ಪಕ್ಷಗಳ ಜೊತೆ ಕೈ ಜೋಡಿಸಿದರೆ ಸರ್ಕಾರಗಳು ಸೋಲುತ್ತೆ. ಸರ್ಕಾರ ಯಾರ ಅಪ್ಪನ ಸೊತ್ತಲ್ಲ. ಸರ್ಕಾರಗಳನ್ನು ಆಯ್ಕೆ ಮಾಡಿದಂಥವ್ರು ಇದೇ ಜನಗಳು. ಜನಾಭಿಪ್ರಾಯ ರೂಪುಗೊಂಡೇ ಸರ್ಕಾರಗಳು ರಚನೆ ಆಗೋದು. ಯಾವತ್ತು ಜನಾಭಿಪ್ರಾಯ ಸರ್ಕಾರದ ವಿರುದ್ಧ ಬರುತ್ತೋ ಅಂಥ ಸರ್ಕಾರಗಳು ಬಿದ್ದಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಇವತ್ತು ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನು? ಲಾಕ್ಡೌನ್ ಅವಧಿಯಲ್ಲಿ 3 ತಿಂಗಳು ಉದ್ಯೋಗ ಇಲ್ಲದೆ ಕೂತ್ಕೊಂಡಿದ್ದೇವೆ, ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಬಿಲ್ಲು ಮನ್ನಾ ಮಾಡಿ ಅಂತ ಹೇಳಿದರೆ ಜನಗಳದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಸಾಲ ಸೋಲ ಮಾಡಿ ಬಡ್ಡಿಯಿಂದ ತಂದು ನೀವಲ್ಲಿ ಹೋಗಿ ಲೈನಲ್ಲಿ ನಿಂತು ಕಟ್ಟಿದರೆ ಮತ್ತೆ ಸರ್ಕಾರ ನಿಮ್ಮ ಬಿಲ್ಲನ್ನು ಮನ್ನಾ ಮಾಡುತ್ತಾ? ಕಟ್ಟಿದವರ ಬಿಲ್ಲು ಹೇಗೂ ಮನ್ನಾ ಆಗೋದಿಲ್ಲ. ಆದರೆ ನಮ್ಮ ಹೋರಾಟ ಮುಂದುವರಿತೆ. ನೀವು ಭಾಗಿಯಾಗದೇ ಇರಿ. ಬಡ ಜನರು ಇವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಂಡಿತ ಇದು 100% ಸತ್ಯ. ಈ ಒಂದು ದರ ಏರಿಕೆಯ ಪ್ರಸ್ತಾಪವನ್ನು ಹಿಂಪಡಿಬೇಕು. ಜೊತೆಗೆ 3 ತಿಂಗಳ ಅವಧಿಯ ಲಾಕ್ಡೌನ್ ಅವಧಿಯ ಏನು ಬಿಲ್ ಇದೆ ಅದನ್ನು ಮನ್ನಾ ಮಾಡಲೇಬೇಕು. ಅಲ್ಲಿ ತನಕ ಹೋರಾಟವನ್ನು ನಾವು ಮಾಡ್ತೇವೆ. ಇವತ್ತು ರಾಜ್ಯ ಸಮಿತಿ ಕರೆ ಕೊಟ್ಟಿದೆ. ಎಲ್ಲ ಘಟಕಗಳಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ರಾತ್ರಿ ದೊಂದಿಯೊಂದಿಗೆ, ಕ್ಯಾಂಡಲ್ನೊಂದಿಗೆ, ಚಿಮಣಿಯೊಂದಿಗೆ ಪ್ರತಿಭಟನೆಯನ್ನು ಮಾಡ್ತಲಿದ್ದೇವೆ. ಕಗ್ಗತ್ತಲಾದ ಕರ್ನಾಟಕ ಎಂಬ ಘೋಷಣೆಯೊಂದಿಗೆ ಇಡೀ ಕರ್ನಾಟಕದಾದ್ಯಂತ ಇವತ್ತು DYFI ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸರ್ಕಾರ ಕೋವಿಡ್ ಬಂದು ಜನ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಈ ಸಮಯದಲ್ಲಿ ದರ ಏರಿಸುವ ಪ್ರಸ್ತಾಪ ಇದೆಯಲ್ಲ, ಇದೇ ಜನವಿರೋಧಿ ಕೃತ್ಯ. ಸರ್ಕಾರ ಜನವಿರೋಧಿ ಅಂತ ತೀರ್ಮಾನ ಮಾಡಲಿಕ್ಕೆ ಯಾವುದು ಅಂದರೆ ಇದೇ ಕೃತ್ಯವೇ ಸಾಕು. ಕೋವಿಡ್ ಬಂದು ಜನ ಬದುಕಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ನೀವು ದರ ಏರಿಸುವ ಪ್ರಸ್ತಾಪಕ್ಕೆ ಮುಂದೆ ಹೋಗ್ತಾ ಇದ್ದೀರಿ. ಯಾವ ನ್ಯಾಯ ಇದು? ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ವಾ? ನೋಡಿ, ರಾಜ್ಯ ಸರ್ಕಾರಗಳು ಆಲೋಚನೆ ಮಾಡಬೇಕು. ನಿಮ್ಮ ಜನವಿರೋಧಿ ಕೃತ್ಯ ಇದೆಯಲ್ಲ, ಇದು ನೀವು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೃತ್ಯ. ನೀವು ಎಲ್ರಿಗೂ ಲಾಕ್ಡೌನ್ ಮಾಡಿ ಒಳಗಾಕಿದ್ರಿ, ಆದರೆ ಮೆಸ್ಕಾಂ ನೌಕರರಿಗೆ, ಲೈನ್ಮ್ಯಾನ್ಗಳಿಗೆ ಕಟಿಂಗ್ ಪ್ಲೇಯರ್ ಕೊಟ್ಟು ಬಿಟ್ರಿ. ಮನೆಗಳಿಗೆ ಬಂದರು ಲೈನ್ಮ್ಯಾನ್ಗಳು. ಲಾಕ್ಡೌನ್ ಮಧ್ಯೆ ಅವರು ಎಲ್ಲೋ ಹೆಲ್ಮೆಟ್ ಹಾಕೊಂಡು ಬಂದರು, ಫೀಸ್ಗಳನ್ನ ಕಿತ್ತರು. ಸರ್ಕಾರ ಮಾತಾಡಲಿಲ್ಲ. ಈ ಸಮಯದಲ್ಲಿ ಫೀಸ್ ಕಿಡ್ಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟಂಥವ್ರು ಯಾರು? ಎಷ್ಟು ಬಡವರ ಮನೆಯ ಫೀಸ್ಗಳನ್ನ ನೀವು ಕಿತ್ಕೊಂಡು ಬಂದಿಲ್ಲಿಟ್ಟಿದ್ದೀರಿ? ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬಾರ್ದಾ? ಪ್ರಶ್ನೆ ಮಾಡಿದ ತಕ್ಷಣ ನೀವು ಅನುಮತಿ ಇಲ್ಲ, ಅದಿಲ್ಲ ಅಂತ ನೀವು ತಡೆ ಹಿಡಿಯುವಂಥ ಕೃತ್ಯಗಳನ್ನ ಮಾಡಬೇಡಿ. ಅಧಿಕಾರಿಗಳು ಸಹ ಇದನ್ನು ಮನ್ನಗಾಣಬೇಕು. ಇದು ಜನಸಾಮಾನ್ಯರ ಹೋರಾಟ. ಇದು ಯಾರ ವಿರುದ್ಧವಲ್ಲ, ಸರ್ಕಾರದ ವಿರುದ್ಧ. ನೀವು ಅರ್ಥ ಮಾಡ್ಕೋಬೇಕು. ಬದುಕಲಿಕ್ಕೆ ಕಷ್ಟಪಡುವಂಥ ಈ ಸನ್ನಿವೇಶದಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೇನು ಕೋವಿಡ್ ಕಷ್ಟ ಕಾಲದಲ್ಲಿ ನಾವು ಬೀದಿಗಿಳಿದು ನಮ್ಮ ಜೀವಕ್ಕೆ ಅಪಾಯ ತರಬೇಕು ಅಂತ ನಮಗೇನು ಆಸೆ ಇಲ್ಲ. ಆದರೂ ನಾವು ಹೋರಾಟದಲ್ಲಿದ್ದೇವೆ. ಯಾಕಂದರೆ ನಮ್ಮಿಂದಾಗಿ ನೂರಾರು ಜನಗಳು ಬದುಕೋದಾದರೆ ಬದುಕಲಿ, ನೂರಾರು ಜನಗಳಿಗೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗೋದಾದರೆ ಆಗಲಿ ಅಂತ. ಆದರೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅಧಿಕಾರಿಗಳು ಇಂಥ ಹೋರಾಟಗಳಿಗೆ ಬೆಂಬಲ ಕೊಡಲೇಬೇಕು. ವಿನಮ್ರವಾಗಿ ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊಳ್ತೇವೆ. ವಿದ್ಯುತ್ ರಾಜ್ಯದಲ್ಲಿ ಏನು ಕಡಿಮೆ ಇಲ್ಲ. ವಿದ್ಯುತ್ ಉತ್ಪಾದನಾ ಘಟಕಗಳನ್ನ ಹೆಚ್ಚಿಸಿ. ಜಲವಿದ್ಯುತ್ ಘಟಕ, ಜಲಾಶಯಗಳು ತುಂಬಿದೆ, ಜಲವಿದ್ಯುತ್ ಘಟಕಗಳನ್ನ ಜಾಸ್ತಿ ಮಾಡಿ. ಪವನ ವಿದ್ಯುತ್ ಇದೆ, ಅದಕ್ಕೆ ಜಾಸ್ತಿ ಮಾಡಿ. ಸೌರ ವಿದ್ಯುತ್ ಇದೆ. ಈಗಾಗಲೇ ರಾಯಚೂರಿನ ವಿದ್ಯುತ್ ಘಟಕವನ್ನು ತಾವು ಬಂದ್ ಮಾಡಿಟ್ಟಿದ್ದೀರಿ. ತೆರೀರಿ ಅದನ್ನು. ಯಾಕೆ ವಿದ್ಯುತ್ ಶಾರ್ಟೇಜ್ ಆಗುತ್ತೆ? ನೀವು ಅದನ್ನು ಬಂದ್ ಮಾಡಿ. ಕೇಂದ್ರ ಸರ್ಕಾರದಿಂದ 50 ಪೈಸೆ ಜಾಸ್ತಿ ಕೊಟ್ಟು ವಿದ್ಯುತ್ ತರಿಸ್ಕೊಂಡು ಇವತ್ತು ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದೀರಿ. ಮೆಸ್ಕಾಂಗಳಿಗೆ, ಬೆಸ್ಕಾಂಗಳಿಗೆ ರಾಜ್ಯ ಸರ್ಕಾರ ಕೊಡಬೇಕಾದ ಬಾಕಿ ಎಷ್ಟಿದೆ ಅದನ್ನು ಕೊಡಿ. ಅದಕ್ಕೆ ನೀವು ಬಡ್ಡಿ ಕಟ್ಟುವ ಪ್ರಕ್ರಿಯೆಯನ್ನು ನಿಲ್ಲಿಸಿ. ಖಂಡಿತ ವಿದ್ಯುತ್ ದರ ಏರಿಕೆಯ ಪ್ರಸ್ತಾಪವನ್ನು ಕೈ ಬಿಡಲಿಕ್ಕೆ ಇದೇ ಸಾಕು. ಆದರೆ ನೀವು ಅದು ಯಾವುದನ್ನು ಮಾಡದೆ ಕೇವಲ ದರ ಏರಿಕೆಯ ಪ್ರಸ್ತಾಪವನ್ನು ಮುಂದಿಡುವಂಥದ್ದು, ವಿದ್ಯುತ್ ಬಿಲ್ಲು, ಲಾಕ್ಡೌನ್ ಅವಧಿಯ ವಿದ್ಯುತ್ ಬಿಲ್ ಮನ್ನಾ ಮಾಡುವ ಬದಲು ಫೀಸ್ ಕಟ್ ಮಾಡುವಂಥದ್ದು, ಇವೆಲ್ಲ ಜನ ವಿರೋಧಿ ಕೃತ್ಯ. DYFI ಇದನ್ನು ಖಂಡಿತವಾಗಿ ಖಂಡಿಸ್ತದೆ. ನಮ್ಮ ಈ ಹೋರಾಟ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ರಾತ್ರಿ ಕ್ಯಾಂಡಲ್ನೊಂದಿಗೆ, ಚಿಮಣಿಯೊಂದಿಗೆ, ದೊಂದಿಯೊಂದಿಗೆ ನಡೆಯಲಿದೆ. ಖಂಡಿತ ರಾಜ್ಯ ಸರ್ಕಾರ ಮನ್ನಾ ಮಾಡುವವರೆಗೂ ಈ ಹೋರಾಟವನ್ನು ನಾವು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೇವೆ ಅಂತ ಹೇಳ್ತಾ
ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇನ್ಕ್ಲಾಬ್ ಜಿಂದಾಬಾದ್. ಭಾಗವಹಿಸಿರುವಂಥ ನನ್ನ ಪ್ರೀತಿಯ ಸಂಗಾತಿಗಳೇ, ಡಿವೈಎಫ್ಐ ರಾಜ್ಯಾದ್ಯಂತ ರಾಜ್ಯ ಸರ್ಕಾರ ಪ್ರಸ್ತಾಪಿತ ವಿದ್ಯುತ್ ದರವನ್ನು ಏರಿಕೆ ವಿರುದ್ಧ ಪ್ರತಿ ಪ್ರದೇಶದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಸಾಂಕೇತಿಕ ಭಾಗವಾಗಿ ಒಂದು ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಹಲವಾರು ವಿಚಾರಗಳನ್ನು ಹೇಳಿದರು. ಈಗಾಗಲೇ ನಮ್ಮ ದೇಶದಲ್ಲಿ GDP ದರ ಪಾತಾಳಕ್ಕೆ ಇಳಿದಿದ್ದನ್ನು ನಾವು ಕಂಡಿದ್ದೇವೆ. ಜನತೆ ಒಂದೊತ್ತಿನ ಊಟಕ್ಕೆ ಪರಿತಪಿಸುವಂಥ ಕಾಲವನ್ನು ನಾವು ನೋಡಿದ್ದೇವೆ. ಸಾಮಾಜಿಕ ಕಾರ್ಯಕರ್ತರು ಆ ನಾವು ಮಾಡಿದ್ದನ್ನು ನೋಡಿದ್ದೇವೆ. ಕಿಟ್ಗಳನ್ನು ವಿತರಣೆ ಮಾಡುವಂಥದ್ದು, ಆಹಾರ ವಿತರಣೆ ಮಾಡುವಂಥದ್ದು. ಯಾಕಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಆಹಾರಕ್ಕೂ ಪರಿತಪಿಸುವಂಥ ಜನತೆ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಾಮಾಜಿಕ ಕಾರ್ಯಕರ್ತರಿಗೆ ಗೊತ್ತಾಗಿದೆ, ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಆದರೆ ಸರ್ಕಾರಕ್ಕೆ ಆ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. GDP ಪಾತಾಳಕ್ಕೆ ಇಳಿದಿರುವಂಥ ಸಂದರ್ಭದಲ್ಲಿ, ಜನತೆ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸಹಕಾರ ಆಗುವಂಥ ನಿಟ್ಟಿನಲ್ಲಿ ಅವರ ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಹಾಕಬೇಕು, ಅವರ ಆರ್ಥಿಕತೆಯನ್ನು ಮೇಲೆತ್ತಿ ಅವರ ಖರೀದಿಸುವಂಥ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ದೇಶದಲ್ಲಿ ಮಾತುಕತೆ ಆಗ್ತಾ ಇದೆ. ಆದರೆ ಈ ಜನರ ಬೇಡಿಕೆ ಏನಿದೆ ಅದನ್ನು ಯಾವುದೇ ರೀತಿಯ ಗಣನೆಗೆ ತಗೊಳ್ಳದೆ ಜನರ ಹತ್ರ ಹಣ ಇರಬೇಕು ಅಂತೇಳಿ ನಾವು ಹೇಳಿದರೆ ಜನರಲ್ಲಿರುವಂಥ ಹಣವನ್ನು ಚೂರುಪಾರು ಕೆಲಸ ಮಾಡಿ ಕಳಿಸಿರುವಂಥ ಹಣವನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ಜನಗಳಿಗೆ ಆಹಾರವನ್ನು ಖರೀದಿಸುವಂಥ ಕಷ್ಟ ಇರುವಂಥ ಸಮಯದಲ್ಲಿ ವಿದ್ಯುತ್ ಬಿಲ್ಲನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪೆಟ್ರೋಲ್ ಏರಿಕೆಯನ್ನು ನಾವು ಕಂಡಿದ್ದೇವೆ. ಲೀಟರ್ಗೆ 100 ರೂಪಾಯಿ ಏರಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ಬೆಲೆ ಏರಿಕೆಯಲ್ಲಿ ಜನಗಳನ್ನು ಬಲಿಪಶು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಜನತೆಗೆ ಪೂರಕವಾದಂಥ ಜನಗಳಿಗೆ ಆಸರಾಗಬೇಕಂತ ಸರ್ಕಾರ ಇವತ್ತು ಜನಗಳ ಜೀವವನ್ನು ಹಿಂಡುತ್ತಿರುವಂಥ ನಾನು ನೋಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ ಏನು ಕರೆಂಟ್ ಶಾಕ್ ಕೊಡ್ತಾ ಇದೆ, ಅದಕ್ಕೆ ಈ ಮಾತನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಇದ್ರೆ ಜನಗಳಿಗೂ ಕೂಡ ಡಿವೈಎಫ್ಐ ಕೂಡ ಹೋರಾಟದ ಮೂಲಕ ಸರ್ಕಾರಕ್ಕೆ ಶಾಕನ್ನು ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಕೂಡ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಏನಿದೆ, 3 ತಿಂಗಳ ಕರೆಂಟ್ ಬಿಲ್ಲನ್ನು, ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಬೇಕು. ಅದರ ಜೊತೆಗೇ ಏರಿಕೆ ಮಾಡುವಂಥ ಪ್ರಸ್ತಾಪ ಏನಿದೆ ಅದನ್ನು ಕೂಡ ರದ್ದುಗೊಳಿಸಬೇಕು. ಅದರ ಜೊತೆಗೇ ಇವತ್ತು ಬೆಲೆ ಏರಿಕೆಯ ಕರೆಂಟ್ನಲ್ಲಿ ಜನ ತತ್ತರಿಸ್ತಾ ಇದ್ದಾರೆ. ಅವರಿಗೆ ಪೂರಕವಾದಂಥ ವಾತಾವರಣವನ್ನು ಅವರ ಆರ್ಥಿಕವಾಗಿ ಚೇತರಿಸುವಂಥ ಎಲ್ಲ ಪ್ರಯತ್ನಗಳನ್ನು, ಎಲ್ಲ ಕ್ರಮಗಳನ್ನು ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ಮಾತಾಡಿದಂಥ CPMನ ಉಳ್ಳಾಲ ವಲಯ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲಿ ಅವರಿಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೇ ಡಿವೈಎಫ್ಐನ ಉಳ್ಳಾಲ ವಲಯ ಅಧ್ಯಕ್ಷರಾದ ಅಶ್ರಫ್ ಯತಿರೋಡ್ ಅವರಿಗೆ ಧನ್ಯವಾದ ಕೊಡ್ತಾ ಇದ್ದೇನೆ. ಡಿವೈಎಫ್ಐನ ಉಳ್ಳಾಲ ವಲಯ ಕಾರ್ಯದರ್ಶಿ ಸುನೀಲ್ ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂಗಾತಿಗಳು ಧನ್ಯವಾದ ಕೊಡ್ತಾ ಈ ಪ್ರತಿಭಟನೆಯಲ್ಲಿ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೂ ಉಳ್ಳಾಲ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದ ನೀಡುತ್ತಾ ಈ ಪ್ರತಿಭಟನೆಯನ್ನು ಕೊನೆಗೊಳಿಸುತ್ತೇವೆ. ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಉದ್ಯೋಗವಿಲ್ಲದೆ ಆದಾಯವಿಲ್ಲದೆ, ಉದ್ಯೋಗವಿಲ್ಲದೆ ಆದಾಯವಿಲ್ಲದೆ, ಉದ್ಯೋಗವಿಲ್ಲದೆ ಆದಾಯವಿಲ್ಲದೆ, ಉದ್ಯೋಗವಿಲ್ಲದೆ ಆದಾಯವಿಲ್ಲದೆ, ಲಾಕ್ಡೌನ್ನಿಂದ ವ್ಯಾಪಾರವಿಲ್ಲದೆ, ಲಾಕ್ಡೌನ್ನಿಂದ ವ್ಯಾಪಾರವಿಲ್ಲದೆ, ಲಾಕ್ಡೌನ್ನಿಂದ ವ್ಯಾಪಾರವಿಲ್ಲದೆ, ಲಾಕ್ಡೌನ್ನಿಂದ ವ್ಯಾಪಾರವಿಲ್ಲದೆ, ಮನೆಗಳ ಒಳಗೆ ಬಂದಿಗಳಾಗಿ, ಮನೆಗಳ ಒಳಗೆ ಬಂದಿಗಳಾಗಿ, ಮನೆಗಳ ಒಳಗೆ ಬಂದಿಗಳಾಗಿ, ಮನೆಗಳ ಒಳಗೆ ಬಂದಿಗಳಾಗಿ, ಬದುಕು ನಡೆಸಲು ಅಸಾಧ್ಯವಾಗಿ, ಬದುಕು ನಡೆಸಲು ಅಸಾಧ್ಯವಾಗಿ, ಬದುಕು ನಡೆಸಲು ಅಸಾಧ್ಯವಾಗಿ, ಬದುಕು ನಡೆಸಲು ಅಸಾಧ್ಯವಾಗಿ, ಜನಸಾಮಾನ್ಯರು ಪರಿತಪಿಸುವಾಗ, ಜನಸಾಮಾನ್ಯರು ಪರಿತಪಿಸುವಾಗ, ವಿದ್ಯುತ್ ದರವನ್ನು ಏರಿಕೆ ಮಾಡಿದ, ವಿದ್ಯುತ್ ದರವನ್ನು ಏರಿಕೆ ಮಾಡಿದ, ವಿದ್ಯುತ್ ದರವನ್ನು ಏರಿಕೆ ಮಾಡಿದ, ವಿದ್ಯುತ್ ದರವನ್ನು ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ.